ಸೊನ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ಕುಡ್ಲ ನಗರದ್ದು ದೂರಗೂ ಪೋಪಿನ ಮಾತಾ ಬಸ್ಲಿಗೆ ಬಾಕಿಲು ಕಡ್ಡಾಯ ಮಲ್ತದ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ಆದೇಶ ಕೊಡ್ತಾರೆ. ಆದೇಶ ಬುಧವಾರೊಡ್ದೆ ಜಾರಿಗೆ ಬೈದಂಡ ಡಿಸೆಂಬರ್ 17 ಬಾಕಿಲು ಕುಲ್ಲಾಯರೆ ಅವಕಾಶ ಮಲ್ತು ಕೊಡ್ತಾರೆ. ಕುಡ್ಲರ್ದ ದೂರದ ಊರ್ಲಿಗೆ ಪೋಪನ ಮಾತಾ ಬಸ್ಲಿಗೆ ಬಾಕಿಲು ಕಡ್ಡಾಯ ಮಲ್ತದ ಜಿಲ್ಲಾಧಿಕಾರಿ ಕೊರನ ಆದೇಶ ಬುಧವಾರೊಡ್ದೆ ಜಾರಿಗೆ ಬೈದಂಡ ಬಾಕಿಲು ಇಜ್ಜಾಂದಿನ ಬಸ್ಲಿಗೆ ಬಾಕಿಲು ಕುಲ್ಲಾಯರೆ ಡಿಸೆಂಬರ್ 10 ಕಾಲಾವಕಾಶ ಮಲ್ತು ಕೊಡ್ತಾರೆ. ಸಿಟಿ ಬಸ್ಲನಿ ಕಾನೂನುಡ್ದು ಪಿದೈ ರೀತಿನ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ನನದ ದಿನಕ್ಲೆಡ್ ಸಿಟಿ ಬಸ್ಲಿಗ್ಲ ಈ ಕಾನೂನು ಜಾರಿ ಮಲ್ಪುನಂದು ಪಂತೇರ. ಅಂಗಾರ ನಡತಿನ ಕುಡ್ಲದ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆಟ್ ಡಿಸಿಪಿ ದಿನೇಶ್ ಕುಮಾರ್ ಈ ಪ್ರಸ್ತಾಪ ದುಂಬುದಿದ್ದಿತ್ತಾರೆ. ಈ ದುಂಬೆ ಬಸ್ಲಿಗೆ ಬಾಕಿಲು ಮಲ್ಪಾಯರೆ ಸೂಚನೆ ಕೊಡ್ದಿತ್ತನಲ್ಲ ಕಾನೂನು ಪರಿಪಾಲನೆ ಆತಜೆ ಪನ್ಪನ ವಿಚಾರನ್ನು ಜಿಲ್ಲಾಧಿಕಾರಿಯರ್ನ ಗುಮನೊಗ್ಗು ಕನತ್ತಿತ್ತಾರೆ. ಸುಮಾರು 1500 ಖಾಸಗಿ ಬಸ್ಸುಲು ಎತ್ತದು ಐಟ್ ಪಾಕ ಬಸ್ಸುಲು ಬಾಕಿಲ್ ಇಜ್ಜ ಅಂದೆ ಸಂಚಾರ ರೂಪನ ಬಗೆಟ್ ಮಾಹಿತಿ ಕೊಡ್ದಿತ್ತಾರೆ. ಅಂಚದು ಕಟ್ಟುನಿಟ್ಟಿದ ಆದೇಶಕೊರ್ನ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ಬಸ್ಸುಲೆಗೆ GPS ಪಾಡ್ಪವನ ಬಗೆಟ್ಲ ಸೂಚನೆ ಕೊಡ್ದಿತ್ತದು. ಬರ್ಪುನ ದಿನಕ್ಲೆಡ್ GPS ಹಿಡ್ದು ಬಸ್ಸುಲಿನ ಸಂಚಾರ ಬಗೆಟ್ ಕಣ್ಣು ದಿಪ್ಪನೊಂದು ಪಂತೇರ. ಕುಡುಬಿ ಸಮುದಾಯನು ಪರಿಶಿಷ್ಟ ಜಾತಿದ ಪಟ್ಟಿಗೆ ಸೇರ್ಸಾದ ಸಂವಿಧಾನದ ಅನುಚ್ಛೇದ 341 ಇತ್ತಿನ ಸಂವಿಧಾನಿಕ ಹಕ್ಕನ್ನು ಪಿರಕೊರಡೊಂದು ಒತ್ತಾಯ ಮಲ್ತದ ಕುಡುಬಿ ಸಮುದಾಯದ ಜನಕಲು ಕುಡ್ಲಡ್ ಮಾಮಲ್ಲ ಹಕ್ಕೊತ್ತಾಯ ಜಾಥಾ ನಡಪಾದೇರ. ಕುಡುಬಿ ಸಮುದಾಯನು ಪರಿಶಿಷ್ಟ ಜಾತಿದ ಪಟ್ಟಿಗೆ ಸೇರ್ಸಾದ ಸಂವಿಧಾನದ ಅನುಚ್ಛೇದ 341 ಇತ್ತಿನ ಸಂವಿಧಾನಿಕ ಹಕ್ಕನ್ನು ಪಿರಕೊರಡೊಂದು ಒತ್ತಾಯ ಮಲ್ತದ ಕುಡುಬಿ ಸಮುದಾಯದ ಜನಕಲು ಕುಡ್ಲಡ್ ಮಾಮಲ್ಲ ಹಕ್ಕೊತ್ತಾಯ ಜಾಥಾ ನಡಪಾಯರ. ಸುರುಕು ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಹಿಡ್ದು ಕ್ಲಾಕ್ ಟವರ್ ಕೈತಲ್ದ ಮಿನಿ ವಿಧಾನಸೌಧ ಮುಟ ಕಾರ್ನಾಟಕ ಜಾಥಾ ನಡಪಾಯಿನ ಕುಡುಬಿ ಸಮುದಾಯದಕ್ಲು ಅಕ್ಲಿಗಾಯಿನ ಅನ್ಯಾಯ ಸರಿಮಲ್ಪರ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರಲಿಗೂ ಒತ್ತಾಯ ಮಲ್ತಾರ. 1930 ಪರಿಶಿಷ್ಟ ಜಾತಿಲಿನ ಪಟ್ಟಿಡ್ ಕುಡುಬಿ ಸಮುದಾಯದ ಪುದರ್ ಸೇಡ್ದಿತ್ತಂಡ 1958 ಕುಡುಬಿ ಜಾತಿನ ಪರಿಶಿಷ್ಟ ಜಾತಿ ಪಟ್ಟಿಡ್ ಸೇಡ್ಸಾದ ಸಾಂವಿಧಾನಿಕ ರಕ್ಷಣೆ ಕೊಡ್ದಿತ್ತಂಡ ಆಂಡ 1950 ಸಂವಿಧಾನ ತಿದ್ದಿನ ಪುಡ್ತುಡು ಕುಡುಬಿ ಜಾತಿದ ಪುದರ್ನ ಕುಟುಂಬನಂದು ತಪ್ಪಾದ ಅಚ್ಚಿಮಂತದ ಎಂಕ್ಲಿನ ಸಮುದಾಯನು ಹಕ್ಕಡ್ದು ಮೋಸ ಮಲ್ದಂಡ ಎಂಕ್ಲೆಗಾಯಿನ ಅನ್ಯಾಯ ಸರಿ ಮಲ್ಪಡು ರಾಜ್ಯ ಸರ್ಕಾರ ಈ ಬಗೆಟ್ ಕೇಂದ್ರ ಸರ್ಕಾರಗೂ ವರದಿ ಕೊರಡು ಕೇಂದ್ರ ಸರ್ಕಾರ ನನದ ಅಧಿವೇಶನಡು ಈ ಬಗೆಟ್ ನಿರ್ಧಾರ ಕೈಕ್ ದೆತನೊಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘದ ಗುರ್ಕಾರ್ಯರ ಕೃಷ್ಣ ಕೊಂಪದವು ಒತ್ತಾಯ ಮಲ್ತೆರ. ಸಂಘದ ಪ್ರಧಾನ ಕಾರ್ಯಂತರ ಶೇಖರ ಗೌಡ ಸಂಘಟನಾ ಕಾರ್ಯಂತರ ಸುಂದರಗೌಡ ಕಡಂದಲಿ ಬೊಕ್ಕ ಪದಾಧಿಕಾರಿಗಳು ಪಾಲ್ದೊಂಡ್ಯರ. ಹಕ್ಕೊತ್ತಾಯ ಜಾಥೋಡ್ದು ಬೊಕ್ಕ ಸಂಘದ ಕೂಟ ಸಮಾಜ ಕಲ್ಯಾಣ ಮಂತ್ರಿಯರಿಗೆ ಭಿನ್ನೈತೊನ್ನ ಓಲಿನ ಜಿಲ್ಲಾಧಿಕಾರಿನ ಕೈಟ್ ಕೊರಿಯರ. ಸಂವಿಧಾನದ ಅನುಚ್ಛೇದ 341 ಪ್ರಕಾರ ಕುಡುಬಿ ಸಮುದಾಯಕ್ಕೆ 1900 ಸಂವಿಧಾನದ ಪರಿಶಿಷ್ಟ ಜಾತಿಗಳು ಆದೇಶದಲ್ಲಿ ಸಾಮಾಜಿಕ ರಕ್ಷಣೆಯ ಹಕ್ಕನ್ನು ನೀಡಲಾಗಿತ್ತು. 1956ರಲ್ಲಿ ಸಂವಿಧಾನದ ತಿದ್ದುಪಡಿ ಸಂದರ್ಭದಲ್ಲಿ ತಿದ್ದುಪಡಿಯಲ್ಲಿ ಆಗಿರತಕ್ಕಂಥ ತಪ್ಪಿನಿಂದಾಗಿ ನಮ್ಮ ಜಾತಿ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡುಂಬನಂತ ಉಲ್ಲೇಖ ಆಗಿ ನಮ್ಮ ಸಮುದಾಯ ಆ ರಕ್ಷಣೆಯ ಹಕ್ಕನ್ನು ಕಳ್ಕೊಂಡಿತ್ತು. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲಾ ಕುಡುಬಿ ಸಮಾಜ ಸೇವಾ ಸಂಘ ಕಳೆದ 50 ವರ್ಷಗಳಿಂದ ಹೋರಾಟ ನಡೆಸ್ತಾ ಇದೆ. ಆ ಹೋರಾಟವನ್ನು ಇದೀಗ ಜಿಲ್ಲಾ ಸಂಘಟನೆಯು ಬೇರೆ ರೂಪದಲ್ಲಿ ಮಾಡಿಕೊಂಡು ನಾವು ಮನವಿಗಳನ್ನು ಅರ್ಪಿಸಿ ಸಾಕಾಯಿತು. ಅದನ್ನು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ದಾಖಲೆಗಳ ಸಹಿತ ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ರಾಷ್ಟ್ರಪತಿಗಳಿಗೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಜೊತೆಗೆ ಕೇಂದ್ರ ಸರ್ಕಾರದ ಬೇರೆ ಮಂತ್ರಿಗಳು ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎರಡೂ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮೂಲಕ ಕೂಡ ಈ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯ ವಾಸಿಸುತ್ತಿದ್ದು ಸಮುದಾಯ ಸಂವಿಧಾನದ ತಿದ್ದುಪಡಿ ಇಲ್ಲದ ದೋಷದಿಂದಾಗಿ ಹಕ್ಕು ವಂಚಿತವಾಗಿ ಎನ್ನುವಂಥ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೇವೆ.
ಕುಡ್ಲ ಮಹಾನಗರ ಪಾಲಿಕೆದ ದುಂಬುದ ಮೇಯರ್ ಅಜಿತ್ ಕುಮಾರ್ ಸೋಮವಾರ ಮಣಿಪಾಲದ ಆಸ್ಪತ್ರೆಡ್ ತೀರಿಯರ ಅರೆಗೆ 73 ವರ್ಷ ಪ್ರಾಯದಿತ್ತಂಡ. ಕುಡ್ಲ ಮಹಾನಗರ ಪಾಲಿಕೆಡ್ ದುಂಬು ಮೇಯರ್ ಆದ ಸೇವೆ ಸಂದ ದಿನ ಎಯ್ಯಾಡಿದ ಅಜಿತ್ ಕುಮಾರ್ ಸೋಮವಾರ ಮಣಿಪಾಲದ ಖಾಸಗಿ ಆಸ್ಪತ್ರೆಡ್ ತೀರಿಯರ ಅರೆಗೆ 73 ವರ್ಷ ಪ್ರಾಯದಿತ್ತಂಡ. ಸಿವಿಲ್ ಇಂಜಿನಿಯರ್ ಆದಿತ್ಯನ ಅಜಿತ್ ಕುಮಾರ್ 1987-88 ಸಾಲ್ಡ್ ಕುಡ್ಲ ಮಹಾನಗರ ಪಾಲಿಕೆಡ್ ಮೇಯರ್ ಆದ ಕರ್ತವ್ಯ ಮಲ್ತದಿತ್ಯರ. ಅಜಿತ್ ಕುಮಾರ್ ಮಗಿ ಮಣಿಪಾಲ ಎನರ್ಜಿ ಇನ್ಫಾಟೆಕ್ ಲಿಮಿಟೆಡ್ದ ಸಿವಿಲ್ ಹೆಡ್ ಮಾನಸ್ ಕುಮಾರ್ ಬಕ ಮಗಲೇನ ಅಗತದೇರ. ನಂತೂರು ಸುರತ್ಕಲ್ ರಾಷ್ಟ್ರೀಯ ರಾಜಮಾರ್ಗದ ಹಾಳು ವ್ಯವಸ್ಥೆದೆದುರಾದ ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಪೊರ್ಂಬಾಟ ಸಮಿತಿ ಅಸಮಾಧಾನ ತೋಜಾದಿದ್ದದ ನವೆಂಬರ್ 26 ಮಾಮಲ್ಲ ಮಟ್ಟದ ಕಾರ್ನಡಪು ಜಾಥಾವಕ ಕೂಳೂರು ಸಂಕದ ಕೈತಲು ಧರಣಿ ಸತ್ಯಾಗ್ರಹ ನಡಪಾಯರೆ ಅಂಗಾರೆ ಕುಳಾಯಿಡ್ ನಡಪಾಯಿನ ಸಭೆಟ್ ತೀರ್ಮಾನ ಮಲ್ತದಂಡ. ಕುಳಾಯಿ ಮಹಿಳಾ ಮಂಡಲಡು ಅಂಗಾರೆ ಸಾಮಾಜಿಕ ಪೊರಂಬಾಟಗಾರೆ MG ಹೆಗ್ಡೆ ಗುರ್ಕಾರ್ಮೆಡ್ ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಪೊರಂಬಾಟ ಸಮಿತಿ ಸಭೆ ನಡಪಾದ ನಂತೂರು ಸುರತ್ಕಲ್ ರಾಜಮಾರ್ಗದ ಹಾಳು ವ್ಯವಸ್ಥೆ ಬಗೆಟ್ ಪ್ರತಿಭಟನೆ ನಡಪಾಯರೆ ತೀರ್ಮಾನ ಮಲ್ತಂಡ. ನವೆಂಬರ್ 26 ಮಾಮಲ್ಲ ಮಟ್ಟದ ಕಾರ್ನಡಪು ಜಾಥಾವಕ ಕೂಳೂರು ಸಂಕದ ಕೈತಲ ಧರಣಿ ಸತ್ಯಾಗ್ರಹ ನಡಪಾಯರೆ ತೀರ್ಮಾನ ಮಲ್ತದೇರ. ನಂತೂರುಡ್ದು ಸುರತ್ಕಲ್ ಮುಕ್ಕ ಮುಟ ರಾಜಮಾರ್ಗ ಇಡೀ ರಿಪೇರಿ ಮಲ್ಪಡು KPT ಬಕ ನಂತೂರುಡು ಕಾಲಮಿತಿ ತೌಲೈ ಮೇಲ್ಸಂಕ ಕಟ್ಟೋಡು ಕೂಳೂರು ಸಂಕದ ಕೆಲಸನು ತುರ್ತು ಮುಗಿಪಡು ಸರಿಯೈನ ಸರ್ವಿಸ್ ಮಾರ್ಗಗು ಲೈಟ್ ವ್ಯವಸ್ಥೆ ಚರಂಡಿಲೆನ ಎಡ್ಡೆ ವ್ಯವಸ್ಥೆ ಇಂಚ ಮಾತಾ ಬೇಡಿಕೆಲೆನ ದುಂಬುದಿದ್ದು ಈ ಸತ್ಯಾಗ್ರಹ ನಡಪರೆ ಉಂಡು. ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಪೊರಂಬಾಟ ಸಮಿತಿದ ಸಂಚಾಲಕರು ಮುನೀರ್ ಕಾಟಿಪಳ್ಳ ಸಭೆಟ್ ಪಾತಿರ್ದು ನಂತೂರುಡ್ದು ಮುಕ್ಕಮುಟ್ಟದ ರಾಜಮಾರ್ಗುಡು ಸಂಚಾರ ಮಲ್ಪರೆನೆ ಪೋಡಿಗೆ ಒಂದುಂಡು ಕೂಳೂರು ಸಂಕ ಕಟ್ಟಿರ ಹೆಸರು ಮಲ್ತದ 5 ವರ್ಷ ಆಂಡ್ ಅಂಚಾದ ಪೊರಂಬಾಟ ಅಗತ್ಯ ಅಂದು ಪಂಡೆರ. MG ಹೆಗ್ಡೆ ಪಾತಿರ್ದು ಜಿಲ್ಲೆಡ್ ರಾಷ್ಟ್ರೀಯ ರಾಜಮಾರ್ಗುಲೆಡ್ದು ಆಪನ ಸಮಸ್ಯೆ ಕಷ್ಟ ನಷ್ಟಳಿಗೆ ಎದುರಾದು ಬಿಡಂದೆ ಪೊರಂಬಾಟ ನಡಪವನ ಅಗತ್ಯ ಉಂಡು. ಓಟುಡು ಗೆಂದಿನ ಶಾಸಕರು ಏರ್ಲಾ ಮಣಿಪುಜರು ಕೋಮು ಮನಸ್ಸು ಗೆಜಲ್ಪುನ ಬಗೆಟ್ ಪಾತಿರವಿರಂದು ಇವರ ತುಜೆಯರ. ದುಂಬುದ ಒತ್ತುಮೆ ಏರ್ಲೈನ್ ಮೊಹಮ್ಮದ್ ಗುಂಜತಬೈಲ್ ಪುರುಷೋತ್ತಮ ಚಿತ್ರಾಪುರ ದಲಿತ ನಾಯಕರು M ದೇವದಾಸ್ ಪೊರಂಬಾಟ ಸಮಿತಿದ ಜತೆ ಸಂಚಾಲಕರು Y ರಾಘವೇಂದ್ರ ರಾವ್ BK ಇಮ್ತಿಯಾಜ್ ಸಭೆಟ್ ಪಾಲ್ದಿತ್ತೊಂಡಿರ. ರಾಜ್ಯಡು 1984 ರಾಮಕೃಷ್ಣ ಹೆಗಡೆ ಸರ್ಕಾರದ್ದು ಶುರುವಾದ ಮಾತಾ ಸರ್ಕಾರಲು ವಕ್ಫ್ ಭೂಮಿಗೆ ಸಂಬಂಧ ನೋಟಿಸ್ ಕೊರೊಂದು ಬೈದ 2013 2023 ಮುಟ BJP ಸರ್ಕಾರ ಎಂದೆಡ್ದು 15 ಪಾಲು ಹೆಚ್ಚ ನೋಟಿಸ್ ಕೊಡ್ತನೊಂದು ಒಡಿಪುದ ಮುಸ್ಲಿಂ ಬಾಂಧವ್ಯ ವೇದಿಕೆದ ಅನಿಸ್ ಪಾಷಾ ಪಂತೆರ. ಒಡಿಪುದ ಮುಸ್ಲಿಂ ಬಾಂಧವ್ಯ ವೇದಿಕೆದ ಅನಿಸ್ ಪಾಷಾ ಸುದ್ದಿಕೊಟ್ಟಡು ಪಾತಿಡ್ದು ರಾಜ್ಯೋಡು 1984 ರಾಮಕೃಷ್ಣ ಹೆಗ್ಡೆ ಸರ್ಕಾರದ್ದು ಶುರುವಾದ ಮಾತಾ ಸರ್ಕಾರಲು ವಕ್ಫ್ ಭೂಮಿಗೆ ಸಂಬಂಧ ನೋಟಿಸ್ ಕೊರೊಂದು ಬೈದ 2013 2023 ಪುಡ್ತುಡು BJP ಸರ್ಕಾರ ಎಂದೆಡ್ದು 15 ಪಾಲು ಹೆಚ್ಚ ನೋಟಿಸ್ ಕೊರ್ತುಂಡು ಒಂಜಿ ಸರ್ತಿ ವಕ್ಫ್ ಭೂಮಿ ಎಂದು ಘೋಷಣೆ ಉಂಡ ಮಿತ್ತಗೆ ವಕ್ಫ್ ಭೂಮಿಯಾದ ಉಪ್ಪುಣಂದು 1999 ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತುಂಡು. ಅಂಚಾದ 1999 ನೋಟಿಸ್ ಕೊರ್ಪುನ ಕಾರ್ಯ ಜೋರಾತಂಡು ರೈತರ್ನ ಅನ್ನದಾತಿರಕ್ಲಿಗೆ ನೋಟಿಸ್ ಕೊರ್ಪುನ ಸರಿಯತ್ತ ನೋಟಿಸ್ ತೆತ್ತೊನ್ನಕ್ಲೆಡ್ ಪಾಕಜನ ಮುಸಲ್ಮಾನ ರೈತರು ಉಲ್ಲೇರ ಅಂಚಾದುಪ್ಪನಗ ಈ ಕೆಪ್ಪು ಕುಪ್ಪು ದಾಯಂದು ಅನೀಸ್ ಪಾಷಾ ಪ್ರಶ್ನೆ ಪಾಡಿಯರ. ನಿಕ್ಲನ ಭೂಮಿನ ನಿಕ್ಲೋರಿ ಪಾವನ್ಲೆ ಇಜಂಡ ಅಲ್ಲಾಹನ ಶಾಪ ತಟ್ಟೊಂದು ದುಂಬುತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಪಗ ಪಂಡದಿತ್ತೆರ ಆಂಡೈತ್ತೆ ಆರು ಬೇತನೆ ಪಾತಿರೊಂದುಲ್ಲೇರ. ರಾಜ್ಯದ ಮೂಜಿ ವಿಧಾನಸಭಾ ಕ್ಷೇತ್ರದ ಓಟು ಬಕ್ಕ ಮಹಾರಾಷ್ಟ್ರ ವಿಧಾನಸಭೆಗೆ ಓಟು ನಡ್ತೊಂದುಪ್ಪನ ಕಾರಣ ಆರುತ್ತೆ ಒಟ್ರಾಸಿ ಪಾತಿರೊಂದುಲ್ಲೇರಂದು ಪಂಡೆರ. ಕೇಂದ್ರ ಸರ್ಕಾರ ಪುಡಪ್ಪನ ಮನಸ್ಸದ ಸ್ಥಿತಿ ಬಿಡೋಡು ರಾಜಧರ್ಮ ಪಾಲನೆ ಮಲ್ಪಡು ಅಂಚನೆ ರಾಜ್ಯ ಸರ್ಕಾರ ರೈತರಿಗೆ ಉಪದ್ರ ಕೊರ್ಪುನೇನು ಉಂಟಾವುಡು ಐತ ಒಟ್ಟುಗೆ ಈ ಚಾರುಡು ಬೊಡ್ಚಾಂದಿ ಚೆಲ್ಲು ಪಾತಿರ ಪನ್ಪುನಕ್ಲ ಮಿತ್ತು ಕಠಿಣ ಕ್ರಮದ ತೊನ್ನಡೊಂದು ಒಡಿಪು ಮುಸ್ಲಿಂ ಭಾವೈಕ್ಯ ವೇದಿಕೆದ ಅನೀಸ್ ಪಾಷಾ ಒತ್ತಾಯ ಮಲ್ತೆರ. ಮುಸ್ಲಿಂ ಬಾಂಧವ್ಯ ವೇದಿಕೆದ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿತ್ತೆರ. 2019 2023 ರಾಜ್ಯ ಸರ್ಕಾರ ಅಲ್ಲಿ ಯಾವುದು BJP ಸರ್ಕಾರ ಇರುವಾಗ ಇದರ 15 ಪಟ್ಟು ಜಾಸ್ತಿ ನೋಟಿಸ್ ಕೊಟ್ಟಿದ್ದಾರೆ. ಇದರ 15 ಪಟ್ಟು ನೋಟಿಸ್ ಜಾಸ್ತಿ ಕೊಟ್ಟಿದ್ದಾರೆ. ಯಾವಾಗ 1984 ರಾಮಕೃಷ್ಣ ಹೆಗಡೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಸರ್ಕಾರಗಳು ನೋಟಿಸ್ ಕೊಟ್ಟಿವೆ. ನಾವು ನೋಟಿಸ್ ಕೊಡಬೇಕು, ರೈತರನ್ನು ಒಕ್ಕಲಿಸಬೇಕು, ರೈತರಿಗೆ ಸಂಬಂಧ. ಯಾಕಂದರೆ ರೈತರ ಋಣ ನಮ್ಮ ಮೇಲಿದೆ, ನಮ್ಮ ಅನ್ನದಾತರು.
ರೈತರಿಗೆ ಸಮಸ್ಯೆ ಮಾಡಬೇಕು. ನೋಟಿಸ್ ಕೊಟ್ಟವರಲ್ಲಿ ಮುಸಲ್ಮಾನ ರೈತರು ಕೂಡ ಇದ್ದಾರೆ. ಮುಸಲ್ಮಾನ ರೈತರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಹೀಗಿರುವಾಗ ವಕ್ಫ್ ಭೂಮಿಯ ವಿಚಾರದಲ್ಲಿ ಈ ಮಟ್ಟದ ಗೊಂದಲ ಯಾಕೆ? 1998ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತದೆ. ಒಂದು ಸರಿ ವಕ್ಫ್ ಭೂಮಿ ಆದರೆ ಅದು ಯಾವತ್ತೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತದೆ. ದೇಶದ ಸುಪ್ರೀಂ ಕೋರ್ಟ್ ಪ್ರಕಾರ ಈ ನೋಟಿಸ್ ಕೊಡೋ ಪ್ರಕ್ರಿಯೆ 1998ರಿಂದ ಹಿಡಿದು ಇಲ್ಲಿಯವರೆಗೆ ತೀವ್ರಗತಿಯಲ್ಲಿದೆ. ಈಗ ಮೊದಲೇ ಹೇಳಿದ ನಾನು, ಬೊಮ್ಮಾಯಿಯವರು ನಿಮ್ಮ ಭೂಮಿಯನ್ನು ನೀವು ಉಳಿಸಿಕೊಳ್ಳಿ, ಅದು ಅಲ್ಲಾಹನ ಶಾಪಕ್ಕೆ ಗುರಿಯಾಗ್ತೀರಿ ಇಲ್ಲಿದ್ರೆ, ಇದೇ ಬೊಮ್ಮಾಯಿಯವರು ಹೇಳಿದ್ರು. ಇದೇ ಬೊಮ್ಮಾಯಿಯವರು ಈಗ ಗಲಾಟೆ ಮಾಡೋದು ಯಾಕೆ? 3 ವಿಧಾನಸಭಾ ಚುನಾವಣೆಗಳಿವೆ ಮತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆ. ಮುಸ್ಲಿಮರು ಇಡೀ ಭಾರತವನ್ನು ಕಬ್ಜಾ ಮಾಡ್ತಾ ಇದ್ದಾರೆ ಅಂತ ಒಂದು ಕ್ರಿಯೇಟ್ ಮಾಡೋದು. ಈ ಥರ ಒಂದು ಮನಸ್ಥಿತಿ ಇರುವುದರಿಂದ ಈ ವಿಚಾರ ಇಷ್ಟು ಮುನ್ನೆಲೆಗೆ ಕಂಬುಲನು ನನದ ತಲೆಮಾರ್ಗ ಉರಿಪಾವನ ಉದ್ದೇಶಡು ಜವನೇರ ಕಂಬುಲದ ಕಾರ್ಯಡು ಹೆಚ್ಚಾದ ಸೇರುನೊಡೊಂದು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಪಂತಿರ ರಾಮ ಲಕ್ಷ್ಮಣ ಕುಡ್ಲ ಜೋಡುಕೆರೆ ಕಂಬುಲದ ಬಗೆಟ್ ನಡಪಾಯಿನ ಸಭೆಟಾರು ಪಾತಿರಿಯರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಸಾರಿತ್ಯುಡು 8ನೇ ವರ್ಷದ ಕುಡ್ಲ ಕಂಬಲ ಡಿಸೆಂಬರ್ 28 ಕೂಳೂರದ ಗೋಲ್ಡ್ ಪಿನ್ ಸಿಟಿತ ರಾಮ ಲಕ್ಷ್ಮಣ ಜೋಡುಕರೆಟ್ ನಡಪರೆಯುಂಡು. ಆ ಲೆಕ್ಕೊಡು ಕಂಬಲದ ದುಂಬತ್ತ ಸಭೆನ ಕುಡ್ಲದ 10 ಸೌದಡು ನಡಪಾಯಿರ. ಮಂಗಳೂರು ಕಂಬುಲ ಸಮಿತಿ ಗುರ್ಕಾರಿರು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ತುಡರ ಪುಲ್ಪು ಪತ್ತಾದ ಸಭೆನು ಉದಿಪನ ಮಲ್ತಿರ. ಬ್ರಿಜೇಶ್ ಚೌಟಾ ಪಾತಿರ್ದು ಕರಿನ 7 ವರ್ಷದ್ದು ಗೆಲ್ಮೆಡ್ ನಡತು ಬೈದಿನ ಕುಡ್ಲ ಕಂಬುಲಗು ಎಡ್ಡೆ ಪುದರುಂಡು ಒಂದು ತುಳುನಾಡ್ದ ತಿರ್ಗಾಟ ಉದ್ಯಮಗು ಮೈಲುಕಲ್ಲಾದುಂಡು ಕಂಬುಲನು ನನದ ತಲೆಮಾರಗುರಿ ಪಾವನ ಉದ್ದೇಶುಡು ಜವನರ ಹೆಚ್ಚು ಜನ ಕಂಬುಲದ ಕಾರ್ಯಲೆಡು ಸೇರೋನುಡು ಕಂಬುಲನು ರೈಸಾವನದಿಟ್ಟಿಡು ತುಳುನಾಡ್ದ ಸಂಸ್ಕೃತಿನ ಸಾರುನ ಕಾರ್ಯಕ್ರಮಲಿನ ದೀವೊಂದನೊಂದು ಪಂಡಿರ. ದುಂಬುದ ಮಂತ್ರಿ ಬಿ ನಾಗರಾಜ ಶೆಟ್ಟಿ ಪಾತ್ರಿಡ್ದು ಈ ಮಣ್ಣದ ಸಂಸ್ಕೃತಿ ಕಂಬುಲನು ಒರಿತೊಂದು ಪೋವಡೈನವು ನಮ್ಮ ಮಾತ ಕರ್ತವ್ಯ ಈ ಬಗೆಟ್ಟು ಕುಡ್ಲ ಕಂಬುಲ ಮೇಲ್ ಪಂಥೆ ಆದುಂಡೊಂದು ಪಂಡಿರ. ಜಿಲ್ಲಾ ಕಂಬುಲ ಸಮಿತಿದ ವಿಜಯಕುಮಾರ್ ಕಂಗಿನಮನೆ PR ಶೆಟ್ಟಿ ಸುಧಾಕರ ಶೆಟ್ಟಿ ಮುಗರುಡಿ ಮಹಾನಗರ ಪಾಲಿಕೆ ಸದಸ್ಯರು ಬೊಕ್ಕ ಕುಡ್ಲ ಕಂಬಳ ಸಮಿತಿ ಒತ್ತುಗುರು ಕಾರ್ಯರು ಕಿರಣ್ ಕುಮಾರ್ ಅನಿಲ್ ಕುಮಾರ್ ಸಮಿತಿದ ಪ್ರಧಾನ ಕಾರ್ಯಂತರ ಸುಜಿತ್ ಪ್ರತಾಪ್ ಮಂಗಲ್ಪಾಡಿ ಪಣವಾಧಿಕಾರಿ ಪ್ರೀತಮ್ ರೈ ಸಬಿಟ್ ಪಾಲ್ಗೊಳ್ಳಿರ. ತುಳುನಾಡು ತುಳುವಾಲ ಬಲಿಯೇಂದ್ರನ ಸತ್ಯ ಧರ್ಮದ ನಾಡಾಯಿ ನಡೆದವರ ಇತ್ತೆಲ ದೀಪಾವಳಿ ಪರ್ಪುಗು ದೈವಸ್ಥಾನಲಿಡು ಬಲಿಯೇಂದ್ರ ನಿಪ್ಪುನ ಕಟ್ಟು ಸಂಪ್ರದಾಯ ಉಂಡು. ಕುಡ್ಲ ಸೂಟರಪೇಟದ ಕೋರ್ದಪ್ಪು ದೈವಸ್ಥಾನಡು ಪರ್ಬದ ಅಖೇರಿದ ದಿನ ಬಲಿಯೇಂದ್ರನ್ ಲಿಪ್ಪುನ ಆಚರಣೆ ನಡತಂಡ. ತುಳುನಾಡು ಬಲಿ ಚಕ್ರವರ್ತಿನ ಸತ್ಯ ಧರ್ಮದ ನಾಡು. ತುಳುವಾಲ ಬಲಿಯೇಂದ್ರನ ಸಿರಿಮನ್ನಾರಾಯಣ ದೇವರನ ಕುತಂತ್ರಡು ಪಾತಾಳುಗು ತಾರ್ತಣಲ ಆಯಗ ತುಳುನಾಡ್ದ ಮಿತ್ತದ ಮೋಕೆ ಕಮ್ಮಿ ಆತಿಜಿಗೆ ಅಂಚದೆ ದೀಪಾವಳಿ ಪರ್ಬುಗು ಅಕೇರಿಗು ದೈವಸ್ಥಾನಲಿಡು ಬಲಿಯೇಂದ್ರನ್ ಲಿಪ್ಪುವೆರು ಬಲೀಂದ್ರ ಪೂಜೆ ಮಲ್ಪುವೆರು. ಆಟಿದ ಅಮಾಸಿಗು ಆಳು ಕಡಪುಡ್ದು ಸೋನದ ಸಂಕ್ರಾಂತಿಗು ಅಪ್ಪಿನ ಕಡಪುಡ್ದು ತುಳುನಾಡು ಎಂಚ ಉಂಡೊಂದು ವರ್ತಮಾನ ಪಿಂದೊನ್ನ ಬಲಿ ಚಕ್ರವರ್ತಿ ಬೊಂತೆಲ್ ತಿಂಗೊಳ್ಡು ನಡಪನ ಮೂಜಿ ದಿನದ ಕೋಡಿ ಪರ್ಬುಗು ಆಯನೆ ಬತ್ತದ ಪೋಪೆಗೆ. ಕುಡ್ಲದ ಸೂಟರ್ಪೇಟೆ ಕೋಡ್ದಬ್ಬು ದೈವಸ್ಥಾನಡು ಪರ್ಬದ ಅಕೀರಿದ ದಿನ ಬಲೀಂದ್ರ ಪೂಜೆ ನಡಪಾಯರು. ಗ್ರಾಮದ ಮಾತ ಒಟ್ಟು ಸೇರಿದ ಬಲಿಯೇಂದ್ರನ್ ಲಿಪ್ಪುನ ಆಚರಣೆ ನಡತಂಡು. ಕೋಡ್ದಬ್ಬು ದೈವಸ್ಥಾನದ ಗುರ್ಕಾರ್ಯರು ಎಸ್ ರಾಘವೇಂದ್ರ ಬಲೀಂದ್ರ ಪೂಜೆದ ಮಹತ್ವದ ಬಗೆಟ್ಟು ಇವರ ಕುರಿಯರ. ದಾನ ಧರ್ಮ ಯಾಗ ಯಜ್ಞ ನಡಪ ಒಂದು ತುಳುನಾಡನ್ನು ಅರ್ತಿ ಬಿಡ್ತಿಡು ಆಳ್ದಿನ ದಾನ ಸೂರೆ ಬಲಿ ಚಕ್ರವರ್ತಿನ ಶ್ರೀಹರಿ ವಾಮನೆಯಾದ ಅವತಾರ ತಾಳ್ದು ವಾಮನೆ ತ್ವಿಕ್ರಮೆಯಾದ ಬುಲೆದು ಬಲಿ ಚಕ್ರವರ್ತಿನ ಪಾತಾಳುಗು ತಾರ್ತಿನ ಕಥೆನ ಗುರಿ ಕಾರ್ಯರು ತೆರಿಪಾಯರು. ಸೂಟರ್ಪೇಟೆ ಕೋಡ್ದಬ್ಬು ದೈವಸ್ಥಾನದ ಸಲಹೆಗಾರರು ಕೆ ಪಾಂಡುರಂಗ ಎಸ್ ಬಾಬು ಪ್ರಧಾನ ಕಾರ್ಯಂತರ ಎಸ್ ಜಗದೀಶ್ ಚಂದ್ರ ಅಂಚನ್ ಪಣವಾಧಿಕಾರಿ ಎಸ್ ನವೀನ್ ಪ್ರಧಾನ ತಂಬಿಲ ಕೊರಿಪ್ಪನ ಎಸ್ ಗಣೇಶ ಪದಾಧಿಕಾರಿಲೈನ ಎಸ್ ಮೋಹನ್ ಬಿ ವಿಶ್ವನಾಥ ಸಾಲ್ಯಾನ್ ಎಸ್ ಜನಾರ್ದನ ಬಿ ಗಣೇಶ್ ಎಸ್ ವಸಂತ ಎಸ್ ಸುರೇಶ್ ಎಸ್ ಉಪೇಂದ್ರ ಎಸ್ ಪ್ರವೀಣ್ ಶ್ರೀಮತಿ ಅನ್ನಪೂರ್ಣ ರಘುರಾಮ್ ಅಪ್ಪಿಯ ಶ್ರೀಮತಿ ಇಂದಿರಾ ಮೋಹನ್ ಸುತ್ತಮುತ್ತದ ಭಕ್ತರು ಪಾಲ್ಗೊಂಡಿರು. ಭೂಮಿ, ಆಹಾರ, ನೀರು ಇದಕ್ಕೆ ಸೌಭಾಗ್ಯವನ್ನು ಕೊರ್ಪಿನಂಚಿನ ವಿಶೇಷತೆ ಪಡೆಯಲಂಚಿನ ದಾನಶೂರೆ ಬಲಿಚಕ್ರವರ್ತಿನೇ ಇದು ಪೂಜೆ ನಡತೊಂದು ಮಾಡಿರಿ ಅಂದ ಅಂಟ ನನಗೆ ತೂಡು ಒಂದು ಶ್ರೀಮನ್ನಾರಾಯಣ ಕೊರ್ಪಿನ ಸಮಯಕ್ಕೆ ಕಾರ್ದಿದ್ದು
ఆయన బలి చక్రవర్తిని నాశమల్పనంచిన సందర్భడు ಎಂಟು ಒಂಜಿಯನ್ನ ಬಾತಿನ ಹೊರಿಕೊಡು ದಾತ ಅಂತ ಹೇಳಿದ್ರು ಅಪಗಾಯಿಂದ ದಿನಕ್ಕೂ ಇಡೀ ಜಗತ್ತೇ ಒಂದು ಕುದುರಲೆತ್ತದೆ ತೂವರೆ ಆದ ಇದೆಲ್ಲೆತ್ತು ಬತ್ತು ಹೋಗ್ಬೇಕು ಆರು ಬತ್ತು ಹೋಗಿ ನಮ್ಮಂತೂ ಎರಡ ನಮ್ಮ ಪುನೀತರಾಪ ಮಂತ್ರಿ ತೀರ್ಮಾನ ಬರಂದು ಸಂತೋಷಗಳು ನಮ್ಮ ಆಯುಷ್ಯ ಇತ್ತಿನಡೆ ಮಟ್ಟ ಬಾಳೋಡು ಬರ್ತೀವಿ ತೀರ್ಮಾನ ಹೋಗಿಸೋಬೇಕು ಏನಂದು ಮಾತೆಲ್ಲ ಸಂತೋಷ ಕೊಟ್ಟಲ್ಲಿ ನಾ ಹಾರ್ತಿದ್ದ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ಆಸ್ತಿನ ರಕ್ಷಣೆ ಮಲ್ಪರೆ ಒತ್ತಾಯ ಮಲ್ತದ ನವೆಂಬರ್ 11 ಸೋಮವಾರ ಕಾಂಡಿಡ್ದು ನಿಘಂಟು ದಾಂತಿನಾಥ ದಿನ ಧರಣಿ ನಡೆಪರುಂಡೊಂದು ದೇವಸ್ಥಾನ ಸಂರಕ್ಷಣಾ ವೇದಿಕೆದ ಗುರುಕಾರ್ಯರ ಸುಬ್ರಹ್ಮಣ್ಯ ಶಬರಾಯ ಪಂತಿರ ಬೆಳ್ತಂಗಡಿ ತಾಲೂಕು ಕೊಕ್ಕಡ ಗ್ರಾಮದ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ಸಂರಕ್ಷಣಾ ವೇದಿಕೆದ ಗುರುಕಾರ್ಯರು ಸುಬ್ರಹ್ಮಣ್ಯ ಶಬರಾಯ ಸುದ್ದಿಕೊಟ್ಟಡ ಪಾತ್ರದ ಸೌತಡ್ಕ ದೇವಸ್ಥಾನಗೂ ಗಲಸರಿಗೆ ತೊಂದಿನ ಸ್ಥಿರಾಸ್ತಿಲಿನ ಖಾಸಗಿ ಸಂಸ್ಥೆಗೆ ಅಕ್ರಮವಾದ ಕೈಪಗತದ ಅವ್ಯವಹಾರ ನಡಪಾಯಿನ ಬಗೆಟ್ ತನಿಖೆ ನಡಪಾದ ದೇವಸ್ಥಾನದ ಆಸ್ತಿನ ಬಚಾವ್ ಮಲ್ಪರೆ ಒತ್ತಾಯ ಮಲ್ತದ ನವೆಂಬರ್ 11 ಸೋಮವಾರ ಕಾಂಡೆ ಒರ್ಮರಿಡ್ದು ನಿಘಂಟ್ ದಾಂತಿನಾಥ ದಿನ ಧರಣಿ ನಡಪರೆ ಉಂಡೊಂದು ಪಂಡ್ಯರ ಮಾತಾ ಕೇಸ್ಟಿನ ಬಗೆಟ್ ಇಡೀ ತನಿಖೆ ನಡಪಾದ ಹಾಳು ಉದ್ದೇಶದ ಅಕ್ರಮವಾದ ಕಟ್ಟದಿನ ಶ್ರೀ ಮಹಾಗಣಪತಿ ಸೇವಾ ಟ್ರಸ್ಟ್ ಸೌತಡ್ಕ ಎಂದೇನ ದೆತ್ತಪಾಡ್ದ ಐತ ಮಾತಾ ಆಸ್ತಿನ ಐತ ನಿಜವಾಯಿನ ಯಜಮಾನ್ಯರ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಗೂ ಕೈಪಗುಪುಡು ಟ್ರಸ್ಟ್ ಆದಿತ್ತ ಮುಟ್ಟ ಮಾತಾ ವ್ಯವಹಾರ ಆದಾಯ ಖರ್ಚಿದ ಬಗೆಟ್ ತನಿಖೆ ನಡಪಾದ ಮಾತಾ ಆದಾಯಲೆನ ದೇವಸ್ಥಾನದ ಭಂಡಾರಗು ದಿಂಜಾಯರೆ ಆದೇಶ ಕೊರಡೊಂದು ಸುಬ್ರಹ್ಮಣ್ಯ ಶಬರಾಯ ಒತ್ತಾಯ ಮಲ್ತ್ಯಾರ ಈ ಬಗೆಟ್ ನವೆಂಬರ್ 11 ಕಾಂಡೆ 1 ಗಂಟೆಡ್ದು ಧರಣಿ ಶುರು ಮಲ್ಪೊಂದು ಆರಪಂಡ್ಯರ ದೇವಸ್ಥಾನ ಸಂರಕ್ಷಣಾ ವೇದಿಕೆದ ಪ್ರಧಾನ ಕಾರ್ಯಂತರ ಶ್ಯಾಮರಾಜ್ ಪಣವಾಧಿಕಾರಿ ವಿಶ್ವನಾಥ ಕೆ ಒತ್ತುಗುರು ಕಾರ್ಯರ ಪ್ರಶಾಂತ್ ರೈ ಗೋಳಿದುಟ್ಟು ಸದಸ್ಯರು ಶ್ರೀವತ್ಸ ಸುದ್ದಿ ಕೊಟ್ಟಡಿದ್ದಾರೆ. ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ದೇವರ ಹೆಸರಲ್ಲಿ ಖರೀದಿಸಿದ ಭೂಮಿ ತಮ್ಮ ತಮ್ಮ ಹೆಸರಲ್ಲಿ ಮಾಡಿದ್ದಕ್ಕೆ ದೊಡ್ಡ ಮಟ್ಟಿನ ಹೋರಾಟವನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ವಾಸುದೇವ ಶಬರಾಯರು ಈ ಭೂಮಿಯನ್ನು ಶ್ರೀ ಸೌತಡ್ಕ ಮಹಾಗಣಪತಿ ಸೇವಾ ಟ್ರಸ್ಟ್ ಅಂತ ಹೇಳುವಂಥ ಟ್ರಸ್ಟಿನ ಹೆಸರಲ್ಲಿ ನೋಂದಾಯಿಸಿ ಅದರ ನಿರ್ವಹಣೆಯನ್ನು ಮಾಡಿ ಆ ಮೂಲಕ ಅದರಲ್ಲಿ ಬರುವ ಉತ್ಪತ್ತಿಯನ್ನು ದೇವರದ ಭಂಡಾರಕ್ಕೆ ಜಮೆ ಮಾಡುವುದೆಂದೇಳಿ ತಿಳಿಸಿದ ಪ್ರಕಾರ ಆಗದ ಹೋರಾಟವನ್ನು ಸ್ಥಗಿತಗೊಳಿಸಿದ್ರು. ಆನಂತರ ಈ ಟ್ರಸ್ಟಿನ ಅಧ್ಯಕ್ಷರಾಗಿ ಶ್ರೀ ಕೃಷ್ಣ ಭಟ್ ಕೊಕ್ಕಡ ಇವರನ್ನು ನೇಮಕ ಮಾಡಿದ್ರು. ಬೇರೆ 5 ಜನ ಸಮಿತಿ ಸದಸ್ಯರು ಅದರಲ್ಲಿದ್ದರು. ಸುಮಾರು ವರ್ಷ ಈ ಜಮೀನಿನ ಉತ್ಪತ್ತಿಯೆಲ್ಲ ದೇವಸ್ಥಾನದ ಭಂಡಾರಕ್ಕೆ ಜಮೆ ಆಗ್ತಾ ಇತ್ತು. ಯಾವಾಗ ಈ ಟ್ರಸ್ಟಿನ ಅಧ್ಯಕ್ಷರು ಕೃಷ್ಣ ಭಟ್ರೆ ಅವರೇ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಆಗಿ ಆಯ್ಕೆಯಾದ ನಂತರ ಅವರು ಈ ಟ್ರಸ್ಟ್ ಹಾಗೂ ದೇವಸ್ಥಾನವನ್ನು ಬೇರ್ಪಡಿಸಿ ಟ್ರಸ್ಟನ್ನು ಸ್ವತಂತ್ರ ಖಾತೆಯನ್ನಾಗಿ ಮಾಡಿ ಅದರ ಮೂಲ ಉತ್ಪತ್ತಿಯನ್ನು ದೇವಸ್ಥಾನಕ್ಕೆ ಜಮೆಗೊಳಿಸದೆ ಅವರೇ ನಿರ್ವಹಣೆ ಮಾಡಿ ಸುಮಾರು 10 ವರ್ಷದಿಂದ ಈ ರೀತಿ ನಡೀತಾ ಉಂಟು. ಇದರಿಂದ ದೇವಸ್ಥಾನಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಇಂಚಿಪದ ವರ್ಷಲಿಡು ಮದಿಮೆದ ಓಲಿಡು ಸಮಾಜನು ಮಿನ್ಪುನಂಚಿನ ಸಂದೇಶಲೇನು ಕೊರ್ಪುನಂತು ಒಲಿ ಜವನೆ ಸಾಧಕಿ ಇಮ್ರಾನ್ ಅಡ್ಡೂರು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಸಂಸ್ಥೆಡಿತ್ತೊಂದು ಇತ್ತೆ ಅರನ ಮದಿಮೆದ ಓಲಿಡು ನೆತ್ತಿರ್ದಾನ ಆಧಾರ್ ಕಾರ್ಡ್ ಬಗೆಟ್ ಮಿನ್ಪುನ ಸಂದೇಶ ಪಾಡ್ದು ಗುಮನ ಒಯ್ತದೇರ. ಸಾಮಾಜಿಕ ಸೇವಾ ಕ್ಷೇತ್ರಲಿಡು ಸರಾಗಾದ ಇತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆದಕ್ಲೆಗ್ ಪೊಲಬಾದುಪ್ಪುನ ಜವನೆ ಸಾಧಕರ ಇಮ್ರಾನ್ ಅಡ್ಡೂರು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಸಂಸ್ಥೆದ ಸುರೂಡ್ದಿಂಚ ಕಾರ್ಯತ್ವವನ್ನ ರಾದುಲ್ಲೆರ. ಇಸೇ ಸಾದ ಸಮಾಜ ಸೇವಾ ಕಾರ್ಯಲಿಡ್ದ ಮಾತಿರ್ನಲ ಮೆಚ್ಚಿಗೆಗ್ ಸಂದಿನಾರ. ಕೋಸ್ಟಲ್ ಫ್ರೆಂಡ್ಸ್ ಕುಡ್ಲದ ಸದಸ್ಯರಾದ ಬೊಕ್ಕ
ಅಡ್ಡೂರು ಸೆಂಟ್ರಲ್ ಕಮಿಟಿ ಸೇರಿದ ಬೇತೆ ಬೇತೆ ಸಾಮಾಜಿಕ ಧಾರ್ಮಿಕ ಸಂಘ ಸಂಸ್ಥೆಲೆಡ್ ಸರಾಗವಾದ ಗುರ್ತ ಮಲ್ತೊಂದಿನಾರು. ಮುಸ್ತಾಕ್ ಏಕೆರೆನ ಹಿರಿಯ ಮಗೆ ಇಮ್ರಾನ್ ಅಡ್ಡೂರು ನವೆಂಬರ್ ತಿಂಗೊಲ್ದ 28 ನಡಪರೆ ಉಪ್ಪುನ ಅರೆನ ಮದಿಮೆದಲ್ಲಿ ಪೋಲಿಡ್ ನೆತ್ತಿರ್ದಾನುಗು ಉಮೇದು ಕುರ್ಪುನ ಬೊಕ ಆಧಾರ್ ಕಾರ್ಡ್ ಅಪ್ಡೇಟ್ ಬಗೆಟ್ ಅಗತ್ಯದ ಜಾಗೃತಿ ಮೂಡವನ ಸಂದೇಶ ಬರೆಪಾದ ಸಾಮಾಜಿಕ ಜವಾಬ್ದಾರಿ ದೆರ್ತಪತದೇರ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಕೋಸ್ಟಲ್ ಫ್ರೆಂಡ್ಸ್ ಕುಡ್ಲ ನೌಷಾದ್ ಹಾಜಿ ಸುರಲ್ಪಾಡಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಪಿರಾಸ್ಟೋ ಚಂಗಿಮಾರ್ ಕಲಸಗುರಿ ಇಮ್ರಾನ್ರಿಗೆ ಎಡ್ಡೆಪ್ಪು ಬಯಕದಂಡ. ಸಮಾಜದ ಎಡ್ಡೆಪ್ಪುನ ಬಯಕುನ ಸಾಮಾಜಿಕವಾದ ಸೇರ್ನವು ಬಾರಿ ಶ್ರೇಷ್ಠ ಕಾರ್ಯ ಅಂದು ಸಮಾನ ಮನಸ್ದಕ್ಲೆಡ ಬೊಕ ಜವನ ಜವಂದಿ ಸಮಾಜಡು ಜಾಗೃತಿ ಮೂಡವನ ದಿಟ್ಟಿಡು ಅರಿನ ಮದಿಮೆದಲ್ಲಿ ಪೋಲೆನ ವಿಶೇಷವಾದ ಅಚ್ಚಿಮಲ್ಪಾದ ಸಾಮಾಜಿಕ ಕಾಳಜಿ ತೋಜಯನವು ಪುಗರುನ ಸಂಗತಿಯಾದುಂಡು. ಇಮ್ರಾನ್ ಅಡ್ಡೂರು ಬೊಕ ಸಫೀದಾ ಫಾತಿಮಾ ನವೆಂಬರ್ 28 ಹೊಸ ಬದುಕಿಗೆ ಪಜ್ಜೆ ದಿಯರೆ ಉಲ್ಲೇರ. ಬಂಟ್ವಾಳ ತಾಲೂಕು ಮೊಡಂಕಾಪುದ ದೀಪಿಕಾ ಪ್ರೌಢಶಾಲೆಗೆ ಅಶ್ಪ ವರ್ಷಾದಿದ್ದದ ವಜ್ರ ಮಹೋತ್ಸವ ಲೆಕ್ಕಡು ತರಾವರಿ ಕಾರ್ಯಕ್ರಮಲೆಂದು ದಿವನ್ನ ಬಗೆಟ್ ವಜ್ರ ಮಹೋತ್ಸವ ಸಮಿತಿ ಗುರುಕಾರ್ಯರ ರಾಕೇಶ್ ಮಲ್ಲಿ ಮಾಹಿತಿ ಕೊಡ್ತಾರೆ. ಬಂಟ್ವಾಳ ತಾಲೂಕು ಮೊಡಂಕಾಪುದ ದೀಪಿಕಾ ಪ್ರೌಢಶಾಲೆದ ವಜ್ರ ಮಹೋತ್ಸವ ಸಮಿತಿ ಗುರುಕಾರ್ಯರ ರಾಕೇಶ್ ಮಲ್ಲಿ ಸುದ್ದಿ ಕೊಟ್ಟಡು ಪಾತಿರ್ದು ಸಂಸ್ಥೆಗೆ ಅಶ್ಪ ವರ್ಷದ ಇಂಜಿನಲ್ಲಿ ಕೊಡು ಶಾಲೆಡ್ ಬೇತೆ ಬೇತೆ ಕಾರ್ಯಕ್ರಮಲೆಂದು ಒಂದುಂಡು ಶಾಲೆದ ಜೋಕ್ಲೆಗ್ ಬೊಕ ದುಂಬು ಕಲ್ತಿನಕ್ಲೆಗ್ ಗೊಬ್ಬುಲಿನ ಒಟ್ಟುಗೆ ಸಾಂಸ್ಕೃತಿಕ ಕಾರ್ಯಕ್ರಮ ದಿವೊಂದುಂಡು ಪಂಡ್ಯರ. ಇದೇ ಬರುವ ಡಿಸೆಂಬರ್ 1ನೇ ತಾರೀಕಿನಂದು ನಾವು ಸ್ಪೋರ್ಟ್ಸ್ ಡೇ ಅನ್ನು ಇಟ್ಟುಕೊಂಡಿದ್ದೇವೆ. ಇದು ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಈಗಿರುವಂಥ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟವನ್ನು ಕೂಡ ಇಟ್ಟಿದ್ದೇವೆ. ಹಾಗೆಯೇ 14-15 2 ದಿನ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. 14ನೇ ತಾರೀಕಿಗೆ ನಮ್ಮ ಈಗಿರುವಂಥ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳಿಗೆ ನಮ್ಮ 15ನೇ ತಾರೀಕಿನಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ನಾವು ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಕೂಡ ನೀಡಲಿಕ್ಕಿದ್ದೇವೆ. ಶಾಲೆದ ವಿದ್ಯಾಭಿವೃದ್ಧಿ ಸಮಿತಿ ಸಂಚಾಲಕರ ಧರ್ಮಗುರು ವ್ಯಾಲೇರಿಯನ್ ಡಿಸೋಜಾ ಮಾಹಿತಿ ಕೊಡ್ತು ಮೊಡಂಕಾಪು ಬೊಕ ಸುತ್ತಮುತ್ತದ ಮಾತಾ ಜಾತಿ ಧರ್ಮದ ಜೋಕ್ಲೆಗೆ ಬರವು ಕಲ್ಪಾದಂಡ ಮುಲ್ಪ ಕಲ್ತಿನ ಪಾಕಜನ ಎತ್ತ ಮಲಮಲ್ಲ ಕ್ಷೇತ್ರಲೆಡ್ ಗುರ್ತ ಮಲ್ತೊನ್ನವು ಪಿರಮಿದ ಇಶಾರಂದು ಪಂಡ್ಯರ. ಅಶ್ವ ವರ್ಷದೊಂಬು ಮುಲ್ಪ ಶಾಲೆ ಇಜ್ಜಾಂದಿನ ಪೊರ್ತುಡು ಬರವಗು ಉಮೇದು ಕುರಿಯರೆ ದೀಪಿಕಾ ಶಾಲೆ ಸುರು ಮಲ್ತದಿತ್ತಂಡ ಅಂಜೋಕ್ಲೆಗ್ ಮಾತ್ರ ಈ ಶಾಲೆಡ್ ಅವಕಾಶ ಇತ್ತಂಡ ವಜ್ರ ಮಹೋತ್ಸವ ಪೊರ್ತುಡು ಪೊಂಜೋಕ್ಲೆಗ್ಲ ಕ್ಲಾಸ್ ಸುರು ಮಲ್ತೊಂದುಂಡೊಂದು ವ್ಯಾಲೇರಿಯನ್ ಡಿಸೋಜಾ ತೆರಿಪಾಯರು. ನಮ್ಮ ಶಾಲೆಯ ಕೀರ್ತಿಯು ಇನ್ನೂ ಹೆಚ್ಚಾಗಬೇಕು. ನಮ್ಮ ವಿದ್ಯಾರ್ಥಿಗಳು ಕೂಡ ಶೈಕ್ಷಣದಲ್ಲಿ ಮಾತ್ರ ಶೈಕ್ಷಣದಲ್ಲಿ ಹಾಗೂ ಇತರ ಚಟುವಟಿಕೆಗಳಲ್ಲಿ ರಾಷ್ಟ್ರ ಮಟ್ಟಕ್ಕೆ ಅವರು ಹೋಗಬೇಕು ಎಂಬುದು ನಮ್ಮೆಲ್ಲರ ಆಶೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಈ ಸಂಭ್ರಮದ ಮೂಲಕ ಸಂಪೂರ್ಣ ಪ್ರೋತ್ಸಾಹವನ್ನು ನಾವು ನೀಡಲಿದ್ದೇವೆ. ಇತ್ತೆ ಕಲ್ಪನಕ್ಲೆಗ್ ಬೊಕ ದುಂಬು ಕಲ್ತಿದ ನಕ್ಲೆಗ್ ಸಾಂಸ್ಕೃತಿಕ ಕಾರ್ಯಕ್ರಮ ಬೊಕ ಗೊಬ್ಬುಲೆನದಿತ್ತದ ಐಕಾದ ಪಾಕ ಸಮಿತಿలను ಕಟ್ಟದೇರ. ಸಾಂಸ್ಕೃತಿಕ ಸಮಿತಿದ ಸಂಚಾಲಕರ ಸದಾಶಿವ ಡಿ ತುಂಬೆ, ಆರ್ಥಿಕ ಸಮಿತಿ ಸಂಚಾಲಕರ ರಾಮಕೃಷ್ಣ ಆಳ್ವ, ಪ್ರೊಫೆಸರ್ ಡಾಕ್ಟರ್ ಗೋವರ್ಧನ ರಾವ್, ಸದಾಶಿವ ಬಂಗೇರ ಸುದ್ದಿ ಕೊಟ್ಟೊಡಿತದ ಪಾಕ ಮಾಹಿತಿ ಕೊರಿಯರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಡು 2024-25ನೇ ಸಾಲಿಗೆ ಜುಲೈ ಆವೃತ್ತಿಡ್ ಸೇರಿಯರೆ ಶುರು ಆದಿತ್ತದ ನವೆಂಬರ್ 15 ಮುಟ ಅರ್ಜಿ ಕೊರಿಯರೆ ಅವಕಾಶ ಉಂಡೊಂದು ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಪಂತೆರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸುದ್ದಿಗುಟ್ಟಡು ಪಾತಿರ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಡು 2024-25ನೇ ಶೈಕ್ಷಣಿಕ ಸಾಲ್ಡ್ ಜುಲೈ ಆವೃತ್ತಿಡ್ ಸೇರಿಯರೆ ಶುರು ಆದಿತ್ತದ ನವೆಂಬರ್ 15 ಮುಟ ಅರ್ಜಿ ಕೊರಿಯರೆ ಅವಕಾಶ ಉಂಡು. ಆವೃತ್ತಿಡ್ UGC ಒತ್ತನ್ನ ಸ್ನಾತಕ ಬೊಕ ಸ್ನಾತಕೋತ್ತರ ಕೋರ್ಸ್ ಲೈನ್ BA, BCom, BBA, BCA, BSW, BLISC, CET ಆದ B.Ed, BSc, MA, MCJ, MCom, MLISC,
MCA, MSW, MASc, MBA, PG ಡಿಪ್ಲೊಮಾ ಪ್ರೋಗ್ರಾಮ್ಸ್, ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಕೋರ್ಸ್ಗೆ ಸೇರಿನ ಕಾರ್ಯ ಶುರುವಾತ ನವಿ ರೀತಿ 10 ಆನ್ಲೈನ್ ಕೋರ್ಸ್ ಲೈನ BA ಸಾಮಾನ್ಯ ಇತಿಹಾಸ ಅರ್ಥಶಾಸ್ತ್ರ ಬಕ ರಾಜ್ಯಶಾಸ್ತ್ರ BCom, MA ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಅರ್ಥಶಾಸ್ತ್ರ MCom, MBA MSc ಗಣಿತಶಾಸ್ತ್ರ ID ಆನ್ಲೈನ್ ಕೋರ್ಸಲು ಉಪ್ಪುಣೊಂದು ಪ್ರೊಫೆಸರ್ ಶರಣಪ್ಪ ಪಂಡ್ಯರ ಕುಡ್ಲದ ಲೇಡಿ ಹೆಲ್ಕೈತಲ್ದ ಒಕ್ಕಲಿಗರನೆಯನೆ ಗೌಡರ್ನ ಸಂಘದ ಮೂಜನೆ ಮಾಳಿಗೆಡು ಪುನಃ ಕುಡ್ಲ ಪ್ರಾದೇಶಿಕ ಕೇಂದ್ರ ಆಫೀಸ್ ಕೋರ್ಸ್ಲಿಗೆ ಸೇರಿಸವನ ಕಾರ್ಯ ನಡೆತೊಂದುಂಡು. ಹೆಚ್ಚಿನ ಮಾಹಿತಿಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ತೂವಲೆಂದು ಒತ್ತು ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ತೆರಿಪಾಯಿರು. ಇಲ್ಲಿ ನಮ್ಮಲ್ಲಿ ಅನೇಕ ಕೋರ್ಸ್ಗಳಲ್ಲಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ತಮಗೆಲ್ಲ ಗೊತ್ತಿದ್ದಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ 65 ಕೋರ್ಸ್ಗಳಲ್ಲಿ ಎಲ್ಲ ಕೋರ್ಸ್ಗಳಿಗೆ ಎಕ್ಸೆಪ್ಟ್ MBA ಮತ್ತು B.Ed ಬಿಟ್ಟರೆ ಉಳ್ಕಿ ಕೋರ್ಸ್ಗಳಲ್ಲಿ ಎಲ್ಲರಿಗೆ ಅಂದರೆ BPL ಮಹಿಳೆಯರಿಗೆ ಮತ್ತು KSRTC ಬಸ್ ಚಾಲಕರ ಮಕ್ಕಳಿಗೆ ಮತ್ತು ಪ್ಯಾಂಡಮಿಕ್ನಲ್ಲಿ ಮಾಡಿದಂತಹ ತಂದೆ ತಾಯಿಗಳ ಇಲ್ಲದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ 10% ರಿಯಾಯಿತಿಯನ್ನ ಫೀಸ್ನಲ್ಲಿ ಕೊಟ್ಟಿದ್ದೇವೆ ನಾವು. ಅವರು 10% ರಿಯಾಯಿತಿ ಈ ಎಲ್ಲ ಆಟೋ ಚಾಲಕರಿಗಾಗಲಿ ಮತ್ತು KSRTC ಬಸ್ ವಾಹನ ಚಾಲಕರ ಮಕ್ಕಳಿಗಾಗಲಿ ಅವರೆಲ್ಲರಿಗೂ ನಾವು 10% ರಿಯಾಯಿತಿಯನ್ನು ಕೊಟ್ಟಿದ್ದೇವೆ. ಡಿಫೆನ್ಸು ಬೇರೆ ಬೇರೆ ನಮ್ಮ ವಿಶ್ವವಿದ್ಯಾಲಯ ನಮ್ಮದೇ ಆದಂತಹ ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಹೋದ್ರೆ ಅಲ್ಲಿ ಡೀಟೇಲ್ಸ್ ನಮಗೆ ಸಿಗ್ತದೆ. ಅದ್ರ ಜೊತೆಗೆ ಟ್ರಾನ್ಸ್ಜೆಂಡರ್ಸು, ಬ್ಲೈಂಡ್ ಸ್ಟೂಡೆಂಟ್ಸು ಮತ್ತು ಕೋವಿಡ್ನಲ್ಲಿ ಪೇರೆಂಟ್ಸ್ ಇಲ್ಲದಂತಹ ವಿದ್ಯಾರ್ಥಿಗಳಿಗೆ ಟೋಟಲಿ ಫ್ರೀ ಇದೆ. ನಮ್ಮಲ್ಲಿ ನಮ್ಮ ಅಡ್ಮಿಷನ್ನು ಫ್ರೀಯಾಗಿ ಮಾಡಿಸ್ಕೊಳ್ತೇವೆ ಅವರಿಗೆ. ಅದ್ರ ಜೊತೆಗೆ ಸಂಪೂರ್ಣ ನಾವು ಅವರಿಗೆ ಯಾವುದೇ ಸೌಲಭ್ಯಗಳನ್ನು ಕೊಡಬೇಕಾದ್ರೆ ಅವರ ಎಲ್ಲ ಡೀಟೇಲನ್ನು ನೋಡಿಕೊಂಡು ಸವಲತ್ತನ್ನು ಕೊಡ್ತೇವೆ. ITBT ಕ್ಷೇತ್ರದ ಸೇವೆ ಸಂದ ಒಂದು ಸಾರಗಟ್ಲೆ ಜನಕ್ಕೂ ಬೇಲೆಕೊರ್ನ ಚಂದ್ರಶೇಖರ ನಾಯಕ್ ಈ ಸರ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಸಂದಿದೆರ. ಚಂದ್ರಶೇಖರ ನಾಯಕ್ ದಕ್ಷಿಣ ಕನ್ನಡ ಮೂಲದರಾದಿತ್ತದ ಐಟಲ ಕುಡ್ಲಗ ಮುಟ್ಟದ ಮುಡಿಪು ಕುರ್ನಾಡ್ದಾರ್ ಪನ್ಪನವು ಪೆರ್ಮೆದ ಇಚಾರಾದುಂಡು. ಕೆಲವರು ಒಂಜೆರಡ್ಡು ಸಾಧನೆಡು ಮಲ್ಲ ಮಟ್ಟುಡು ಗುರ್ತ ಮಲ್ತೊನ್ವೆರು. ನನ ಕೆಲವರು ಏತ್ ಸಾಧನೆ ಮಲ್ತೊಂಡಲ ಇರೆಮದೆದ ಕಾಯ್ದಂಚ ದೆಂಗದುಪ್ಪುವೆರು. ಅಂಚಿನ ಉರಿ ಸಾಧಕರು ಈ ಸರ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯನ ಚಂದ್ರಶೇಖರ ನಾಯಕ ದುಲ್ಲೆರು. ಕರಿನ 35 ವರ್ಷಲೆಡು ITBT ಕ್ಷೇತ್ರಡು ಸೇವೆ ಸಂದಾದ ಸಾರಗಟ್ಲೆ ಜನಕ್ಕೂ ಕೆಲಸ ಕೊರ್ನ 6 ತುಳುನಾಡ್ದಾರು. ಐಟ್ಲ ಕುಡ್ಲ ಕೈತಲ್ದ ಮುಡಿಪುದಾರ ಪನ್ಪನವೇ ಪೆರ್ಮೆದ ಸಂಗತಿ. ಪಿದೈ ಊರು ದೇಶ ಪಿದೈ ದೇಶ ವಿಭಾಗಡು ಕುರ್ಪನ ರಾಜ್ಯೋತ್ಸವ ಪ್ರಶಸ್ತಿ ದೆತೊನ್ನ ಚಂದ್ರಶೇಖರ ನಾಯಕ್ ಮುಡಿಪು ಕುರ್ನಾಡ್ದಾರು. ಕುಡ್ಲಡ್ ಕಾಲೇಜು ಮುಗಿತದ ಅಮೀರಿಕೊಡು ಮಿತ್ತ ಮಟ್ಟದ ಬರವು ಕಲ್ತದ ಅವಲೇ ಉದ್ಯಮ ಸುರು ಮಲ್ತಿನಾರು. ಪುಟ್ಟೂರುನು ಮರುತಿನಾರತ್ 25 ವರ್ಷದುಂಬು ಸ್ವಂತ ಉದ್ಯಮ ಸುರುಮಲ್ತಿನ ಚಂದ್ರಶೇಖರ್ ಕರ್ನಾಟಕದ ಜವನರಿಗೆ ಬೇಲೆದ ಅವಕಾಶ ಮಲ್ತು ಕೊಡ್ತಾರೆ. ದೇಶಡು ಮಾತ್ರ ಪಾಕ ದೇಶಲೆಗೆ ಉದ್ಯಮ ಬುಲೆಪಾಯಿನ 6 ಸಾರಿತ್ತ ಆಜಿನು ದುರ್ದುಲ ಹೆಚ್ಚು ಜನಕ್ಕೂ ಬೇಲೆ ಕೊಡ್ತಾರೆ. ಬೇಲೆಡ್ ಹೆಚ್ಚಾದ ಬೆಂಗಳೂರು ಬಕ ಕುಡ್ಲದಕ್ಲೆ ಉಲ್ಲೇರ. ಇತ್ತ ಚಂದ್ರಶೇಖರ್ ನಾಯಕ್ ಕುರ್ನಾಡ್ ಮಲ್ತಿನ ಸಾಧನೆಯನ್ನು ಸರ್ಕಾರ ಗುರ್ತ ಮಲ್ತದಂಡ. ಈ ಸರ್ತಿ ಪಿದೈ ನಾಡು ಪಿದೈ ದೇಶ ವಿಭಾಗಡು ಸರ್ಕಾರ ಗುರ್ತ ಮಲ್ತದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡದು ಮರ್ಯಾದೆ ಮಲ್ದಂಡ. ಈ ಬಗೆಟ್ ಚಂದ್ರಶೇಖರ ನಾಯಕ್ ದಾನ ಪನ್ಪಿರ್ಕೇನ್ಲೆ. ನನಗೆ ತುಂಬ ಸಂತೋಷ ಆಗಿದೆ. ನನಗೆ ಇದು ಲಭಿಸುತ್ತದೆ ಅಂತ ನಾನು ಎನಿಸಲಿಲ್ಲ. ಆದರೆ ಈ ರಿಸಲ್ಟ್ ಸ್ಟಾರ್ಟ್ ಮಾಡಿ ನನ್ನ ಕಂಪನಿ ಸ್ಟಾರ್ಟ್ ಮಾಡಿ ಒಂದು 20 years ಆಯಿತು. ಹೆಚ್ಚಿನ ಎಂಪ್ಲಾಯೀಸ್ ನಮ್ಮ ಕಂಪನಿಯವರು ಕರ್ನಾಟಕದಲ್ಲೇ ಇದ್ದಾರೆ, ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇದ್ದಾರೆ. ಮತ್ತು ಅದರ ಮೇಲೆ ನಾವು ತುಂಬ ಹೆಲ್ತ್ ಕೇರ್ ಕಂಪನೀಸ್ನೊಟ್ಟಿಗೆ ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ಪುನಃ ನಾನು US ಹೋಗಿ ಅಲ್ಲಿ ಬೇರೆ ನಾನ್ ಪ್ರಾಫಿಟ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಸೊ ಆ ಕಾರಣ ನನಗೆ ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಒಂದು ಹೆಮ್ಮೆಯ ಸಂಗತಿ ಸಿಕ್ಕಿದೆ ಅಂತ. ನನಗೆ ಪ್ರಶಸ್ತಿ ಕೊಟ್ಟಿದ್ದು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆದರೆ ಇದೊಂದು ಬಿಗಿನಿಂಗ್. ಆ್ಯಕ್ಚುಲಿ ನನಗೆ ಈ ಪ್ರಶಸ್ತಿ ಒಂದು ಬಿಗಿನಿಂಗ್. ಅಂದರೆ ಇನ್ನೂ ಹೀಗೆ ಜನರಿಗೆ ಕೆಲಸ ಕೊಡಬೇಕು, ಒಂದು ಎಸ್ಟಾಬ್ಲಿಷ್ ಮಾಡಬೇಕು, ಆಂಟ್ರಪ್ರನರಲ್ ಜರ್ನಿ ಕಂಟಿನ್ಯೂ ಮಾಡಬೇಕಂತ ದಿಸ್ ಇಸ್ ಓನ್ಲಿ ಬಿಗಿನಿಂಗ್. ಮತ್ತು ನಾನು ಈ ಫೀಲ್ಡ್ನಲ್ಲಿ
ಆಲ್ಮೋಸ್ಟ್ 20 ಇಯರ್ಸ್ ಆಯಿತು ಸ್ಟಾರ್ಟ್ ಮಾಡಿ, ಎಂಬ್ರಿಸಲ್ ಸ್ಟಾರ್ಟ್ ಮಾಡಿ. ಓವರಾಲ್ 25-30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಆದರೆ ಈ ಫೀಲ್ಡ್ ತುಂಬ ಇದು ಚಿಕ್ಕ ಫೀಲ್ಡ್, ರಿಲೇಟಿವ್ಲಿ ಇಟ್ಸ್ ಎ ಯಂಗ್ ಫೀಲ್ಡ್. ಇದೊಂದು IT ಇಸ್ ರಿಲೇಟಿವ್ಲಿ ಒಂದು 40-year-old ಫೀಲ್ಡ್. ಇನ್ನು ಇನ್ನೂ ಜಾಸ್ತಿ IT-ಯಲ್ಲಿ ಕಂಟಿನ್ಯೂ ಆಗ್ತದೆ. ಈಗ ಸ್ವಲ್ಪ IT-ಯಲ್ಲಿ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಡೌನ್ ಟರ್ನ್ ಇದೆ, ಆದರೆ ಈ IT ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅನಾಲಿಟಿಕ್ಸ್ ಎಲ್ಲ ಆ ಫೀಲ್ಡ್ನಲ್ಲಿ ತುಂಬ ಅಡ್ವಾನ್ಸ್ಡ್ ಆಗ್ತಾ ಇದೆ. ಇದು ಆಲ್ಮೋಸ್ಟ್ ನಮ್ಮ ದ ವೇ ವಿ ನೋ ದ ವರ್ಲ್ಡ್ ಈಸ್ ಬೀಯಿಂಗ್ ಚೇಂಜ್ಡ್ ಬೈ ದಿಸ್ ಫೀಲ್ಡ್, ಬೈ IT ಫೀಲ್ಡ್. ಸೊ ಆ ಕಾರಣ ನಾನು ಐ ಆಮ್ ವೆರಿ ಹ್ಯಾಪಿ ಈ ಫೀಲ್ಡ್ನಲ್ಲಿ ಇದ್ದೇನೆ ಅಂತ ನಾನು ತುಂಬ ಹ್ಯಾಪಿ ಇದ್ದೇನೆ. ಬಿಲ್ಲವ ಎಂಪ್ಲಾಯೀಸ್ ವೆಲ್ಫೇರ್ ಸೊಸೈಟಿದ ನಿಲೆಟ್ ನವೆಂಬರ್ 7 ವಿಕಸಿತ ಭಾರತ ವಿಚಾರಕೂಟ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣರು ನಡಕೊಂಡು ಬರುವುದ ಬಗೆಟ್ ಎಡೆಯನ ತೆರೆನ 400 ಹೆಚ್ಚು ಜನ ಪಾಲ್ದಿತನುವರು. ಬಿಲ್ಲವ ಎಂಪ್ಲಾಯೀಸ್ ವೆಲ್ಫೇರ್ ಸೊಸೈಟಿದ ವಸಂತ ಕುಡ್ಲಡ್ ಸುದ್ದಿಕೊಟ್ಟೋಡು ಪಾತ್ರೆಡ್ದು ಸೊಸೈಟಿದ ನಿಲೆಟ್ ನವೆಂಬರ್ 7 ವಿಕಸಿತ ಭಾರತ ವಿಚಾರಕೂಟ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣಡು ದೀವೊಂದುಂಡು ಬರುವುದ ಬಗೆಟ್ ಎಡೇನ ತೆರೆನ 400 ಹೆಚ್ಚು ಜನ ಈ ಸಭೆಟ್ ಪಾಲ್ದಿತನುವೆರಂದು ಪಂಡಿರ. ಸಭೆಟ್ ಪಾಕ ಸಂಶೋಧನಾ ಬರವುದುಂಬುದಿಯರೆ ಉಂಡು 7 ಕಾಂಡ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ MS ಮುಡಿತಾಯ ಸಭೆನ ಉದಿಪನ ಮಲ್ಪೇರ ಪಾಕಜನ ನಾಯಕರು ಪಾಲ್ದಿತುನ್ವೇರ. ಮುಡಿಪು ಪ್ರಾಥಮಿಕ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರ ಪಾಲ್ದಿತುನ್ವೇರ. ಬೇತನೆ ವಿಚಾರಕೂಟ ಅಟ್ಟಣೆ ಮಲ್ದಾಂದು ವಸಂತ ತೆರಿಪಾಯರ. ಬಿಲ್ಲವ ಎಂಪ್ಲಾಯೀಸ್ ವೆಲ್ಫೇರ್ ಸೊಸೈಟಿ ಇದರ ಸಹಯೋಗದೊಂದಿಗೆ ನವೆಂಬರ್ 7 ವಿಕಸಿತ್ ಭಾರತ್ 2047 ನಮ್ಮ ಕಾಲೇಜ್ ಸಭಾಂಗಣದಲ್ಲಿ ನೆರವೇರಿಸಲಿಕ್ಕಿದ್ದೇವೆ. ಈಗಾಗಲೇ ತಿಳಿದಂತೆ ನಮ್ಮ ದೇಶವು ಪ್ರಗತಿಯತ್ತ ಸಾಗುತ್ತಿದೆ ಎಲ್ಲ ತಿಳಿದ ವಿಷಯ ನಮಗೆ. ಈ ಹಾದಿಯಲ್ಲಿ ಇಂದಿನ ಯುವಜನನ್ನು ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಎಂಬ ವಿಷಯದಲ್ಲಿ ಚೆಲ್ಲಿಕೆ ಹಲವಾರು ಜನರನ್ನು ಕರೆಸಿಕೊಂಡು ನಾವು ಈ ಒಂದು ಸಮಾವೇಶವನ್ನು ಮಾಡಲಿಕ್ಕಿದ್ದೇವೆ. ಈ ಭವಿಷ್ಯತ್ತಿನಲ್ಲಿ ಏನೆಲ್ಲ ಮಾಡಲಿಕ್ಕೆ ಈ ಸಮಾವೇಶಕ್ಕೆ ಸುಮಾರೊಂದು 400ಕ್ಕಿಂತಲೂ ಹೆಚ್ಚು ಶಿಕ್ಷಣ ತಜ್ಞರು ಮತ್ತು ಆಮೇಲೆ ಸಾಮಾಜಿಕ ಅಭಿವೃದ್ಧಿಯ ಎಲ್ಲ ಪರಿಕಲ್ಪನೆ ವಿಚಾರದಲ್ಲಿ ಅವರೆಲ್ಲ ಹೇಳಲಿಕ್ಕಿದ್ದಾರೆ. ವಿಕಸಿತ್ ಭಾರತ್ ಈ ಥೀಮಿನ ಅಡಿಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಅನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ಬಿಲ್ಲವ ವೆಲ್ಫೇರ್ ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ ಕೈ ಜೋಡಿಸಿದ್ದಾರೆ. ಇದರಲ್ಲಿ ನಾವು ಶಿಕ್ಷಣ ತಜ್ಞರು, ಕೈಗಾರಿಕೋದ್ಯಮಿಗಳು ಹಾಗೂ ರಿಸರ್ಚ್ ಸ್ಕಾಲರ್ಸ್, ಅದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನ ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೇವೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.